ಕೆಲವರಿಗೆ ನೀವೆಷ್ಟೇ ಪ್ರಯತ್ನ ಪಡಿ ನಿಮ್ಮನ್ನು ಅರ್ಥ ಮಾಡಿಸೋಕೆ, ಬಟ್ ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ಗೊತ್ತಾ? ರೀಸನ್ ಒಂದು, ನಾನೇ ಸರಿ ಅನ್ನೋ ಅಹಂಕಾರ ಇರುತ್ತೆ. ಸೊ ಅವ್ರ ಮನಸ್ಸಲ್ಲಿ, ಅವರ ಬುದ್ಧಿನಲ್ಲಿ ಅಹಂಕಾರ ತುಂಬಿಕೊಂಡಿರ್ಬೇಕಾದ್ರೆ ನಿಮ್ಮ ಪ್ರೀತಿ, ನಿಮ್ಮ ಭಾವನೆಗಳು ಅರ್ಥ ಆಗಲ್ಲ. ರೀಸನ್ ಒಂದು. ಎರಡನೇ ರೀಸನ್ ಏನು ಅಂತ ಹೇಳಿದ್ರೆ, ನೀವು ಆಲ್ವೇಸ್ ತಪ್ಪು ಅನ್ನೋ ಮೆಂಟಾಲಿಟಿ. ಅವರ ಪ್ರಕಾರ ಯಾವತ್ತೂ ನೀವು ಕೆಟ್ಟವರು, ನಿಮಗೆ ಪ್ರೀತಿ ಮಾಡಕ್ ಬರಲ್ಲ, ನಿಮ್ಮ ಉದ್ದೇಶ ತಪ್ಪು, ಆಲ್ವೇಸ್ ಅವ್ರ ಪ್ರಕಾರ ನೀವು ತಪ್ಪು. ಈ ಮೆಂಟಾಲಿಟಿ ಅವರಲ್ಲಿ ಇರೋದ್ರಿಂದ. ಅಂಡ್ ಮೂರನೇ ರೀಸನ್ ಏನ್ ಗೊತ್ತಾ? ಅವ್ರು ನೋಡ್ತಾ ಇರೋ ರೀತಿ, ನಿಮ್ಮ ನೋಡ್ತಾ ಇರೋ ರೀತಿ ಹೆಂಗಿರುತ್ತೆ ಅಂದ್ರೆ, ಪ್ರೀತಿಯನ್ನು ನೋಡ್ತಾ ಇರಲ್ಲ. ಅವರ ದೃಷ್ಟಿಕೋನದಲ್ಲಿ ನೀವು ತುಂಬಾ ಸ್ಮಾಲ್, ಕೇವಲವಾಗಿ ನೋಡ್ತಿರ್ತಾರೆ ನಿಮ್ಮನ್ನ. ಓಕೆ, ನಿಮಗೆ ಪ್ರೀತಿ ಮಾಡಕ್ಕೆ ಬರ್ತಿಲ್ಲ, ನೀವು ಎಷ್ಟೇ ಭಾವನೆಗಳನ್ನ ಹಂಚ್ಕೊಳ್ಳಿ, ನಿಮ್ ಹೃದಯನ ತೆಗೆದವ್ರು ಕೇಳ್ಕೊಡಿ, ಅದು ತಪ್ಪು ಅಂತ ಹೇಳ್ತಾರೆ. ಈ ಮೂರು ಕಾರಣಗಳಿಂದ ನೀವು ಎಷ್ಟೇ ನಿಮ್ಮ ಪ್ರೀತಿನ ಅರ್ಥ ಮಾಡಿಸಿದ್ರು ಕೂಡ ಅವ್ರಿಗೆ ಅದು ಅರ್ಥ ಆಗ್ತಿರಲ್ಲ. ಎಷ್ಟು ನಿಜ ಅನ್ಸಿದ್ರೆ ಅನಿಸಿಕೆನ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ.